ಸೊಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಆರಾದ್ರೆ ಮುಗಿಯರಾನಗ ದುರಿದು ಬತ್ತಿನ ಬರ್ಸ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೆಡ್ ದಿನ ಆರೆಂಜ್ ಅಲರ್ಟ್. ರಾಮ ಮಂದಿರ ಕಟ್ಟಣವು ಮಾತ್ರ ಕನಾತ್ ರಾಮರಾಜ್ಯ ಕಟ್ಟುನ ಕನ. ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ಗುರುವಂದನ ಸೊಲಭ ರಲಿಸಿದೆ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿ. ಸರ್ಕಾರ 10ನೇ ಕ್ಲಾಸ್ ಪಾಠ ಕುರಿತು ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಪಾಠ ದೆತ್ತು ಪಾಡನೆಗೆ ಭಾರಿ ವಿರೋಧ. ಬೆಳ್ತಂಗಡಿ ಶ್ರೀ ಗುರು ನಾರಾಯಣ ಸ್ವಾಮಿ ಸೇವಾ ಸಂಘದ ನಿರತೆ ಪ್ರತಿಭಟನೆ. ಒಡಿಯೂರು ಸಂಸ್ಥಾನದ ಬನಾರಿ ಸಾಗುಲಿ ಭೂಮಿಡು ಕೆಸರು ಕಂಡಡೊಂಜಿ ದಿನ. ದೇಶದ ಅಪ್ಪೆ ಬೇರು ಕೃಷಿ ಬೊಕ್ಕ ಋಷಿ ಶ್ರೀ ಗುರುದೇವಾನಂದ ಸ್ವಾಮಿ. ವಾರ್ತೆ ವಿವರ. ರಾಜ್ಯಡು ಕರಿನ ಶುಕ್ರವಾರ ಶುರುವಾದಿತ್ತಿನ ಪೌರ ಕಾರ್ಮಿಕರನ ಕೆಲಸ ಬಂದ್ ಸ್ಟ್ರೈಕ್ ಸೋಮವಾರ ಅಕೆರಿಯಾದ ಅಂಗಾರ ಬೇಲಿಗೆ ಹಾಜಿರಾತಿರು. ಸೋಮವಾರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಾತ್ರಕತೆ ನಡಪಾದು ಬೇಡಿಕೆಯನ್ನು ಒತ್ತು ನೀಡಿದವರ ಸ್ಟ್ರೈಕ್ ಪಿರದೇ ಇದ್ದರು. ರಾಜ್ಯಡು ಕರಿನ ಶುಕ್ರವಾರ ಶುರುವಾದಿತ್ತಿನ ಪೌರ ಕಾರ್ಮಿಕರನ ಕೆಲಸ ಬಂದ್ ಸ್ಟ್ರೈಕ್ ಸೋಮವಾರ ಅಕೆರಿಯಾದ ಅಂಗಾರ ಬೇಲಿಗೆ ಹಾಜಿರಾತಿರು. ಕುಡ್ಲಳ ನಿರ್ಮಲ ಮಲ್ಪನ ಬೇಲೆ ಪಿರ ಶುರುಪತ್ತಿರು. ಬೇತೆ ಬೇತೆ ಬೇಡಿಕೆಯನ್ನು ದುಂಬುದಿದ್ದು ಸ್ಟ್ರೈಕ್ ನಡಪಾದಿತ್ತೀರು. ಸೋಮವಾರ ಬೆಂಗಳೂರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪೌರ ಕಾರ್ಮಿಕರನ ಬೊಕ್ಕ ಸಫಾಯಿ ಕರ್ಮಚಾರಿ ಬೀಳದಕ್ಲಿನ ಸಂಘದ ನಾಯಕರಡ ಪಾತ್ರಕತೆ ನಡಪಾದ ಅಕ್ಲಿನ ಬೇಡಿಕೆಯನ್ನು ಒತ್ತು ನಡೆದವರ ಸ್ಟ್ರೈಕ್ ಮುಗಿಪೆರೆ ಪೌರ ಕಾರ್ಮಿಕರು ತೀರ್ಮಾನದ ತಂದು ಕರ್ತವ್ಯಗೂ ಹಾಜಿರಾತಿರು. ಮಾತೆರಲ ಕರ್ತವ್ಯಗೂ ಹಾಜಿರಾತ ನಿರ್ಮಲ ದೀಪನ ಕೆಲಸ ಪಿರ ಶುರುವಾತನೆಂದು ಕುಡ್ಲದ ಪೌರ ಕಾರ್ಮಿಕರನ ಸಂಘದ ಗುರುಕಾರ್ಯರು ಅನಿಲ್ ಕುಮಾರ್ ತಿಳಿಪಾದಿರು. ಕರೆನ 4 ದಿನೊಡ್ದು ನಿರ್ಮಲ ದೀಪನ ಕೆಲಸ ನಡಪಂದೆ ಕುಡ್ಲ ಮಹಾನಗರ ಪಾಲಿಕೆ ಬೊಕ್ಕ ಜಿಲ್ಲೆದ ಮಾತ ಸ್ಥಳೀಯ ಆಡಳಿತ ಸಂಸ್ಥೆನ ಸುತ್ತುಡು ಕಜವು ಹೇಸಿಗೆ ದಕ್ಕುನ ವಸ್ತುಲು ಮಾತ ಅವಲವಲು ಬೂರ್ದು ಊರು ಮಾತ ನಾತ ಆದಿತ್ತಂಡು. ತೆಪ್ಪಿರ ನಿರ್ಮಲ ಮಲ್ಪನ ಕೆಲಸ ಸುರುಪತ್ತು ನಡೆದವರ ಕುಡ್ಲದ ಜನಕ್ಲೆಗೆ ಸಮಾಧಾನ ಆತಂಡು. ಸರಕಾರಿ ಕೆಲಸ ದೇವೇರ್ನ ಕೆಲಸ ಅಂದು ಪನ್ಪುಣೆಗೆ ನ್ಯಾಯ ತಿಕ್ಕದಂಡು. ಕುಡ್ಲ ಸೇರಿನಂಚ ದಕ್ಷಿಣ ಕನ್ನಡ ಜಿಲ್ಲೆಡು ಸರಾಗವಾದ ಬರ್ಸ ಬರೆಯರ ಶುರುವಾದ ಒಂಜಿವಾರ ಕರಿನ ಅಂಗರೆ ಅಮಾಸದ ರಾತ್ರದಿಂದ ಎಡೇನ ಬರ್ಸ ಬೈದಂಡು. ಸೋಮವಾರ ರಾತ್ರಿ ಭಾರಿ ಬರ್ಸ ದುರಿದಿಂಡು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಡು ಅಂಗರೆ ಬುಧವಾರ ಆರೆಂಜ್ ಅಲರ್ಟ್ 7 ಎನ್ಮೆಕ್ಕೆ ಯೆಲ್ಲೋ ಅಲರ್ಟ್ ಸಾರ್ದಂಡು. ಕುಡ್ಲ ಸೇರಿನಂಚ ದಕ್ಷಿಣ ಕನ್ನಡ ಜಿಲ್ಲೆಡು ಸರಾಗವಾದ ಬರ್ಸ ಬರೆಯರ ಶುರುವಾದ ಒಂಜಿವಾರ ಕರಿನ ಅಂಗರೆ ಅಮಾಸದ ರಾತ್ರದಿಂದ ಎಡೇನ ಬರ್ಸ ಬೈದಂಡು. ಸೋಮವಾರ ರಾತ್ರಿ ಶುರುವಾಯಿನ ಬರ್ಸ ಅಂಗಾರೆಲ ಪನಿ ಕಡಿದಿಜ್ಜಿ ಪಳ್ಳ ಕೆದ್ದುಕ್ಲೆಡು ನೀರು ದಿಂಜಿದಂಡು. ತೋಡು ಸುದೆ ದಿಂಜಿದ ಪರಿತೊಂದುಂಡು. ನನದ 2 ದಿನ ಭಾರಿ ಬರ್ಸ ಬರ್ಪುನೊಂದು ಹವಾಮಾನ ಇಲಾಖೆ ಜಾಗ್ರತೆ ವಹಿಸಿದಂಡು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಡು ಅಂಗಾರೆ ಬುಧವಾರ ಆರೆಂಜ್ ಅಲರ್ಟ್ 7 ಎನ್ಮೆಕ್ಕೆ ಯೆಲ್ಲೋ ಅಲರ್ಟ್ ಸಾರ್ದಂಡು. ಕುಳ್ಳನಗರದ ಕುಲಶೇಖರದ ಬಜ್ಜೋಡಿಡು ಬರ್ಸದ ನೀರು ವರ್ಕ್ಶಾಪ್ಗೆ ಹೋಗುವುದು ದಿಂಜ ನಷ್ಟ ಆತಂಡು. ಕೋರ್ಟ್ ಮಾರ್ಗದ ಕೈಬರ್ ಪಾಸ್ ಕೈತಲಿ ಬಿಚ್ಚುನ ಸಾಧ್ಯತೆ ಉಂಡು. ಸಾರ್ವಜನಿಕರು ಜಾಗ್ರತೆ ಪಂತೇರು. ಈ ಬಗೆಟ್ ಸರಿಯಾಯಿನ ಕ್ರಮ ದಿತ್ತನಂದನ ಮಹಾನಗರ ಪಾಲಿಕೆ ಬೊಕ್ಕ ಜಿಲ್ಲಾಡಳಿತದ ಮಿತ್ತು ಜನ ಇವ್ರತು ಜಾತಿರು. ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಹವಾಮಾನ ಇಲಾಖೆದ ದುಂಬತ್ತ ಸೂಚನೆ ಗೋಮನಗದಿತಂದು ಅಂಗಾರು ಜಿಲ್ಲೆದ ಮಾತ ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆ, ಪದವಿ ಪೂರ್ವ, ಪದವಿ, ಡಿಪ್ಲೊಮಾ ಬೊಕ್ಕ ITI ಕಲ್ಪನಕ್ಲೆಗೆ ರಜೆ ಸಾರ್ದಿರು. ಕಡಬರಿಕ್ ಸುದೆ ಬರಿಕ್ ಪೋಯರ ಬಲ್ಲಿಂದ ಮೀನುಗಾರರಿಗಳ ಜಾಗ್ರತೆ ಪಂತರು. ಬೈಕಪ್ಪಾಡಿ ಕೈಗಾರಿಕಾ ಪ್ರದೇಶಗೂ ನೀರು ಪುಗುದುಡು. ನಾಗಬನ ಪ್ರದೇಶ ಇಂಚಿತ್ತಿ ಕಡೆಟ್ ಮಾರ್ಗುಲು ನೀರಿಡು ಸುತ್ತುವರಿದನೆಂದು ಬೈಕಂಪಾಡಿ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಮೂಲ ತಿಳಿಪಾದನು.
ಬಂಟ್ವಾಳ ತಾಲೂಕು ಕೈಕಂಬ ತಲಪಾಡಿ ಶಾಂತಿ ಅಂಗಡಿದ 29 ವರ್ಷ ಪ್ರಾಯದ ಮಹಮ್ಮದ್ ಆಸಿಫ್ ಪನ್ಪನಾರಿന് ದೋಸ್ತಿ ನೌಫಲ್ ಬುಕ್ಕ ನನೂರಿ ಸೇರ್ದು ಕಿರ್ತಿರಿದು ತಿರಿದು ವೈದಿಂಡು ಗಾಂಜಾ ಅಮಲ್ಡ್ ಕಿರ್ದಿಪ್ಪೊಡುಂದು ಪೊಲೀಸರು ಸಂಶಯ ತಾಳ್ದೇರು. ನಮ್ಮ ಕನ ಅಯೋಧ್ಯೆಡು ರಾಮಮಂದಿರ ಮಲ್ಪನವು ಮಾತ್ರ ಆತು ರಾಮರಾಜ್ಯ ಕಟ್ಟುನವು ಕನ ಅಂದು ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೇರು. ಕುಡ್ಲದ ಕದ್ರ ಕಂಬ್ಲಾಡು ಕಲ್ಕೂರ ಪ್ರತಿಷ್ಠಾನದಲ್ಲಿ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿ ಗುರುವಂದನೆ ಬೊಕ್ಕ ಪಟ್ಟದ ಶ್ರೀ ರಾಮವಿಠಲ ದೇವೇರ್ನ ಸೊಲಬರ ಕಾರ್ಯಕ್ರಮಟು ಆರು ಆಶೀರ್ವಚನ ಕೊರಿಯರು. ಕುಡ್ಲದ ಕಲ್ಕೂರ ಪ್ರತಿಷ್ಠಾನದ ನಿಲಿಟ್ಟು ಕದ್ರಕಂಬ್ಳ ಮಲ್ಲಿಕ ಬಡಾವಣೆದ ಪ್ರದೀಪ್ ಕುಮಾರ್ ಕಲ್ಕೂರನ ಇಲ್ಲಿ ಮಂಜು ಪ್ರಸಾದಡು ಪೇಜಾವರ ಮಠದ ಕರೆದು ಪೋಯಿನ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿರಿಗೆ ಗುರುವಂದನೆ ಬುಕ್ಕ ಪಟ್ಟದ ಶ್ರೀರಾಮ ವಿಠಲ ದೇವಿಯರಿಗೆ ಸೊಲಬರ ಸೋಮವಾರ ನಡತಂಡು. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಸೊಲಬರ ನಡಪಾದು ಶ್ರೀ ರಾಮವಿಠಲ ದೇವಿಯರಿಗೆ ಪೂಜೆ ಮಲ್ತೇರು. ಲೇಸ್ಡ್ ಕಲ್ಕೂರ ಪ್ರತಿಷ್ಠಾನದ ಗುರುಕಾಯರು ಪ್ರದೀಪ್ ಕುಮಾರ್ ಕಲ್ಕೂರ ಇದಕ್ಕೊಂದು ಪಾತಿರ್ದು ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯರಿಗೆ ಗುರುವಂದನೆ ನಡಪಾಯರು. ಅಯೋಧ್ಯೆ ಶ್ರೀರಾಮ ಮಂದಿರ ಕಟ್ಟುನ ಸಮಿತಿದ ವಿಶ್ವಸ್ತ ಸದಸ್ಯರ್ಲ ಆದುಪುನ ಸ್ವಾಮೀಜಿರು ಆಶೀರ್ವಚನ ಕೊರದು ಅಯೋಧ್ಯೆಡು 2024 ಮಕರ ಸಂಕ್ರಾಂತಿಗೆ ಶ್ರೀರಾಮಚಂದ್ರ ದೇವಿಯನ್ನ ಪ್ರತಿಷ್ಠೆ ನಡಪುನವು ನಿಘಂಟು ಆಂಡ ನಮ್ಮ ಕನ ಅವಳು ರಾಮಮಂದಿರ ಮಲ್ಪುನವು ಮಾತ್ರತ್ ರಾಮರಾಜ್ಯ ಕಟ್ಟುನವು ಕನ ಅಂದು ಪಂಡೀರು. ರಾಮಮಂದಿರ ಟ್ರಸ್ಟ್ ಬೊಕ್ಕ ಸಂಸ್ಥೆನ ಸಾಯೋಡು ಗ್ರಾಮೋಲಿ ದತ್ತುದೊಂದು ಮಾದರಿ ರಾಮರಾಜ್ಯ ಆದ ಕಟ್ಟುನ ಯೋಜನೆ ಉಂಡು ಅಪ್ಪೆ ಭೂಪಿಡಿ ಪ್ರೀತಿ ಬಲ್ಪೊಡು ಶ್ರೀರಾಮೆ ಮಾತೆರೆಗಳ ದೇಶಪ್ರೇಮದ ಉಮೇದ ಆದುಲ್ಲಿರೆಂದು ಸ್ವಾಮೀಜಿ ಪಂಡೇರು. ಶಾರದಾ ವಿದ್ಯಾಲಯ ಬರವು ಸಂಸ್ಥೆಯ ಗುರುಕಾರ್ಯರು ಪ್ರೊಫೆಸರ್ ಎಂಬಿ ಪುರಾಣಿಕ್, ಕರ್ನಾಟಕ ಬ್ಯಾಂಕ್ದ ದುಂಬದ ಗುರುಕಾರ್ಯರು ಪೊಳಲಿ ಜಯರಾಮ್ ಭಟ್, ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು, ಯುಗಪುರುಷ ಕಿನ್ನಿಗೋಳಿದ ಪ್ರದೀಪ್ ಕುಮಾರ್ ಕಲ್ಕೂರ, ಮಲ್ಲಿಕಾ ಕಲಾವೃಂದದ ಸುಧಾಕರ್ ರಾವ್ ಪೇಜಾವರ, ಮಹಾನಗರ ಪಾಲಿಕೆ ಸದಸ್ಯರು ಶಕೀಲ ಕಾವ ಪಾಲ್ದೆ ತುಂಡೇರು. ಚಿಂತರೇಮ ಲೋಕಸ್ಯ ದ್ವಾರಮರ್ಚಿಮತ್ ಪವಿತ್ರಂ ಯುಷ್ಮದ್ಭ್ರಾಜಮಾನಂ ಮಹಸ್ವತುನ್ಯಾಃ ಫಲಿನೀರ್ಯಾಃ ಫಲಾಃ ಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂತಾಸ್ತಾರ್ಯಂ ಮಯೋ ಯರಿದೃಭ್ಯೋ ದಧಾತಿ ಶ್ರಿಯಂ ವಸಾದಾವತ್ಸಲೋ ಹರಿಃ ಚತುರ್ಭುಜಾರ್ಥ ಚಕ್ರಾಸಿ ಆನಂದ ವಿಗ್ರಹ ನವನೀತ ನಮಯುಕ್ತ ಬಾಲಕೃಷ್ಣ ಜೋಗುಳವ ಪಾಡುತ್ತ ತೂಗುವೆನ ಜೋ ಜೋ ಯಾದವನಂದನೆ ಜೋ 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 ಬಾಲಕೃಷ್ಣ ಜೋಗುಳವ ಪಾಡುತ್ತ ತೂಗುವೆನ ನವರತ್ನ ಕಚ್ಚಿತ ತೊಟ್ಟಿಲ ಕಟ್ಟಿ ಮರುಗ ಮಲ್ಲಿಗೆ ಜಾಜಿ ಹೂಗಳ ಚೆಲ್ಲಿ ನವರತ್ನ ಕಚ್ಚಿತ ತೊಟ್ಟಿಲ ಕಟ್ಟಿ ಮರುಗ ಮಲ್ಲಿಗೆ ಜಾಜಿ ಹೂಗಳ ಚೆಲ್ಲಿ ನಾಲ್ಕು ವೇದಗಳೆಂಬೋ ಸರಪಣಿಯ ಕಟ್ಟಿ ನಾಲ್ಕು ವೇದಗಳೆಂಬೋ ಸರಪಣಿಯ ಕಟ್ಟಿ ಪಂಚಾವರಣಗಳೆಂಬೋ ಜ್ಯೋತಿಗಳ ಬೆಳಗಿ ಜೋ ಜೋ ಜೋ. ಮಂದಿರದ ಕಾರ್ಯ ಪೂರ್ವ ನಿಗದಿತವಾಗಿರತಕ್ಕಂತಹ ಸ್ಥಳದಲ್ಲಿ ಸಮಯದಲ್ಲಿ ಕ್ಲುಪ್ತ ಸಮಯದಲ್ಲಿ ಅದು ನಿರಾತಂಕವಾಗಿ ಮುನ್ನಡೆಯುತ್ತಾ ಇದೆ. ಇನ್ನೇನು ಮುಂದಿನ ವರ್ಷದ ಅಂತ್ಯದಲ್ಲಿ ಆ ಮಂದಿರದ ಕಾರ್ಯ ಎಲ್ಲ ಪರಿಪೂರ್ಣಗೊಂಡು ಅದು ಮುಗಿಸಿ ಮಕರ ಸಂಕ್ರಾಂತಿ ಆ ಸಮಯದ ಉತ್ತರಾಯಣ ಪರ್ವಕಾಲದಲ್ಲಿ ರಾಮ ಮಂದಿರದಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠೆಯು ಕೂಡ ನಡೆಯುತ್ತೆ. ಅಲ್ಲಿಗೆ ಒಂದು ಹಂತದ ನಮ್ಮ ಕಾರ್ಯ ಅದು ಮುಗಿಯತ್ತೆ. ವಾಸ್ತವದಲ್ಲಿ ಅದು ಮುಗಿಯೋದಲ್ಲ, ಅಲ್ಲಿಂದ ಮತ್ತೆ ಪುನಃ ಪ್ರಾರಂಭ ಆಗ್ತಾ ಇದೆ.
ಯಾಕಂತಂದರೆ ನಮ್ಮ ಕನಸು ಬರಿದೇ ಮಂದಿರ ನಿರ್ಮಾಣ ಅಲ್ಲ. ಮಂದಿರ ನಿರ್ಮಾಣ ಆಗಬೇಕು, ಅವಶ್ಯವಾಗಿ ನಿರ್ಮಾಣ ಆಗಬೇಕು. ಆದರೆ ಬರಿದೇ ಮಂದಿರ ನಿರ್ಮಾಣ ಅಷ್ಟೇ ನಮ್ಮ ಕನಸಲ್ಲ. ಶತಶತಮಾನಗಳ ಕನಸು ರಾಮರಾಜ್ಯದ ನಿರ್ಮಾಣ ಆಗಬೇಕು, ರಾಮರಾಜ್ಯದ ನಿರ್ಮಾಣ ಆಗಬೇಕು. ಅದನ್ನೂ ಸಾಕಾರಗೊಳಿಸಬೇಕಾಗಿದೆ. ಅದು ಹೇಗೆ? ಆವತ್ತಿನ ಕಾಲದಲ್ಲಿ ರಾಜರ ಆಡಳಿತ, ಒಬ್ಬ ರಾಮನಿಂದಾಗಿ ಆತನ ಆಧಿಪತ್ಯದಲ್ಲಿ, ಚಕ್ರವರ್ತಿತ್ವ ಆಧಿಪತ್ಯದಲ್ಲಿ ಎಲ್ಲೆಡೆ ರಾಮರಾಜ್ಯ ಸುಲಲಿತವಾಗಿ ಸ್ಥಾಪಿತವಾಯಿತು. ಇವತ್ತು ರಾಮರಾಜ್ಯ ಆಗಬೇಕು ಅಂತಾಗಿದ್ರೆ ಏನು ಮಾಡಬೇಕು? ಇವತ್ತು ರಾಜರ ಆಳ್ವಿಕೆ ಇಲ್ಲ, ಇವತ್ತು ಪ್ರಜಾರಾಜ್ಯ. ಇವತ್ತು ನಮ್ಮಲ್ಲಿ ಇರುವಂತಹದ್ದು ಪ್ರಜಾರಾಜ್ಯ. ಪ್ರಜಾರಾಜ್ಯದ ಆಡಳಿತ ಈ ಕಾಲದಲ್ಲಿಯೂ ಕೂಡ ರಾಮರಾಜ್ಯ ನಿರ್ಮಾಣ ಆಗಬೇಕು ಅಂತಿದ್ರೆ ಪ್ರಜೆಗಳೆಲ್ಲರೂ ಕೂಡ ರಾಮರಾಗಬೇಕಾಗತ್ತೆ. ಯಾವಾಗ ಪ್ರಜೆಗಳೆಲ್ಲರೂ ರಾಮರಾಗ್ತಾರೆ, ರಾಮರಾಜ್ಯದ ಕನಸು ಸುಲಭವಾಗಿ ನನಸಾಗತ್ತೆ. ಬ್ಲಡ್ ಡೋನರ್ಸ್ ಕುಡ್ಲದ ನೇಲಿಟ್ಟು ರೆಡ್ ಕ್ರಾಸ್ ರಕ್ತನಿಧಿ ಕೇಂದ್ರ ಕುಡ್ಲ, ಫಾದರ್ ಮುಲ್ಲರ್ ರಕ್ತನಿಧಿ ಕೇಂದ್ರ ಕುಡ್ಲ, ಎನಪೊಯ ಮೆಡಿಕಲ್ ಕಾಲೇಜ್ ರಕ್ತನಿಧಿ ಕೇಂದ್ರ ದೇರ್ಲಕಟ್ಟೆ ಮುಕ್ಲಿನ ಜತೆ ಸೇರಿಗಿಡು 305ನೇ ಮಾಮಲ್ಲ ನೆತ್ತಿರ್ದಾನ ಶಿಬಿರ ಬುಕ ಸಮ್ಮಾನದ ಮರ್ಯಾದೆ ಕಾರ್ಯಕ್ರಮ ಕುಡ್ಲದ ನಾಟಕಲ್ ಆರ್ಕೆಸಿ ವಂಡರ್ ಸಿಟಿ நடத்தன. ಬ್ಲಡ್ ಡೋನರ್ಸ್ ಕುಡ್ಲದ ನೇಲಿಟ್ಟು ರೆಡ್ ಕ್ರಾಸ್ ರಕ್ತನಿಧಿ ಕೇಂದ್ರ ಕುಡ್ಲ, ಫಾದರ್ ಮುಲ್ಲರ್ ರಕ್ತನಿಧಿ ಕೇಂದ್ರ ಕುಡ್ಲ, ಎನಪೊಯ ಮೆಡಿಕಲ್ ಕಾಲೇಜ್ ರಕ್ತನಿಧಿ ಕೇಂದ್ರ ದೇರ್ಲಕಟ್ಟೆ ಮುಕ್ಲಿನ ಜತೆ ಸೇರಿಗಿಡು ಸಾಧನೆಯ ಹಾದಿಯಲ್ಲಿ ಬಿಡಿಎಂ ಹೆಜ್ಜೆ, ಕರಾವಳಿಯ ಚರಿತ್ರೆಯ ಪುಟಗಳಿಗೆ ಮತ್ತೊಂದು ಗರಿ ಪನ್ಪುನ ಉದ್ದೇಶದಿ ಒಂದು 305ನೇ ಮಾಮಲ್ಲ ನೆತ್ತಿರ್ದಾನ ಶಿಬಿರ ಬುಕ ಸಮ್ಮಾನದ ಮರ್ಯಾದೆ ಕಾರ್ಯಕ್ರಮ ಕುಳ್ಳದ ನಾಟಕಲ್ ಆರ್ಕೆಸಿ ವಂಡರ್ ಸಿಟಿ நடத்தண்டு. ವಿಧಾನ ಪರಿಷತ್ ಸದಸ್ಯರು ಬಿಎಂ ಫಾರೂಕ್ ಮಲ್ಲ ಬಿನ್ನಿರಾದ ಪಾಲ್ದೆತೊಂದು ಪಾತೆರಿಯರು. ಎಸ್ಡಿಪಿಐ ರಾಷ್ಟ್ರೀಯ ಕಾರ್ಯಂತರು ರಿಯಾದ್ ಪರಂಗ್ಪೇಟೆ ನೆತ್ತಿರ್ದಾನ ಮಲ್ತೇರು. ಬುಡಂದೆ ನೆತ್ತಿರ್ದಾನ ಕೊರೊಂದುಪುನಕ್ಲಿಗೆ ಮರ್ಯಾದೆ ಮಲ್ತೇರು. ಬೊಲ್ಮ ಗ್ರಾಮ ಪಂಚಾಯತ್ ಗುರುಕಾರ್ಯರು ಬಿಎಂ ಅಬ್ದುಲ್ ಸತ್ತ, ಕೆಪಿಸಿಸಿ ಪ್ರಧಾನ ಕಾರ್ಯಂತರು ಇನಾಯತ್ ಆಲಿ ಮುಲ್ಕಿ, ಅನಪಯ ವಿವಿ ಕಾರ್ಯಕ್ರಮ ಸಂಯೋಜಕರು ಡಾಕ್ಟರ್ ಅಶ್ವಿನಿ, ನಾಟಕಲ್ ಆರ್ಕೆಸಿ ಸಂಸ್ಥೆದ ನಿರ್ದೇಶಕರು ಅಬ್ದುಲ್ ಅಜೀಜ್, ಬ್ಲಡ್ ಡೋನರ್ಸ್ ಕುಳ್ಳದ ಗುರುಕಾರ್ಯರು ಸಿದ್ದಿಕ್ ಮಂಜೇಶ್ವರ, ಒತ್ತು ಗುರುಕಾರ್ಯರು ಅಶ್ರಫ್ ಉಬಾ, ಜತೆ ಕಾರ್ಯಂತರು ಸಾಹುಲ್ ಹಮೀದ್ ಪಾಲ್ದೆತುಂಡಿರು. ದಾನಿಲೆಡ್ದು ಒಟ್ಟು 358 ಯೂನಿಟ್ ನೆತ್ತೇರು ಒಟ್ಟು ಮಲ್ತೇರು. ಲಕ್ಷಾಂತರ ಜನಕ್ಕೆ ಒಂದು ಜೀವ ಕೊಟ್ಟಂತಹ ತಮ್ಮ ಇದರ ವರದಿ ಪ್ರಕಾರ ಈಗಾಗಲೇ 350 ಇನ್ನು ಮುಂದೆ 500ರ ಗುರಿಯನ್ನು ತಾವು ಹೊಂದಿಕೊಂಡಿರುವಂತ ಹೇಳಿ ತಾವು ಮಾಡುವಂಥ ಈ ಒಂದು ಉತ್ತಮ ಸಾಹಸ ಕಾರ್ಯಕ್ರಮ ನಿಜಕ್ಕೂ ನಾವು ಮಾತ್ರವಲ್ಲ ದೇವರು ಕೂಡ ಮೆಚ್ಚುವಂಥ ಕೆಲಸವಾಗಿದೆ. ಬಹುಶಃ ಯಾಕೆಂದರೆ ಇವತ್ತು ನಾವು ನೋಡಬೇಕಾದ್ರೆ ಈ ಪ್ಯಾಂಡಮಿಕ್ಕಿಂದಾಗಿ ಬಹುಶಃ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಒಂಥರ ಬ್ರೇಕ್ ಥರ ಆಗಿತ್ತು. ಭಾಳಷ್ಟು ಬ್ಲಡ್ ಶಾರ್ಟೇಜ್ ಬರ್ತಾಯಿತ್ತು. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಪ್ರಕಾರ ಆಲ್ಮೋಸ್ಟ್ 100% ಪ್ಯಾಂಡಮಿಕ್ಕಿಂದಾಗಿ ಅದು 100% ಡೌನ್ ಆಗಿದೆ ಅಂತ ಹೇಳಿ ಅದರ ವರದಿ ಕೂಡ 2020ರ ಸಮೀಕ್ಷೆ ಪ್ರಕಾರ ಹೇಳಿದೆ. ಜೊತೆಯಲ್ಲಿ ನಮಗೆ ವರ್ಷಕ್ಕೆ ದೇಶದಲ್ಲೇ ಕೂಡ ಸುಮಾರು 15 ಲಕ್ಷ ಯೂನಿಟ್ ನಮಗೆ ಬೇಕಿರುತ್ತದೆ. 15,000 ಯೂನಿಟ್ಟು ಸುಮಾರು ನಮಗೆ ಸಿಗುವುದು ಈಗ ಬಹುಶಃ 11,000 ಯೂನಿಟ್ ಮಾತ್ರ. ಇನ್ನೂ ಒಂದು 4,000 ಡೆಫಿಸಿಟ್ ಇದೆ ಪ್ರತಿ ವರ್ಷ. ಸುಮಾರು 12,000 ಜನರು ಬರೀ ರಕ್ತದ ಲಭ್ಯತೆವಿಲ್ಲದೆ ನಿಧನವನ್ನು ಹೊಂದಿರುವುದು ಬಹಳ ಒಂದು ಖೇದಕರ ಸಂಗತಿ. ಯಾವುದೇ ಸಂದರ್ಭದಲ್ಲೂ ಕೂಡ ಈ ಸಮಾಜದ ಒಬ್ಬ ವ್ಯಕ್ತಿ ಯಾವುದೇ ಧರ್ಮ, ಜಾತಿ, ಮತ ಇದು ಯಾವುದರ ಭೇದ ಭಾವ ಇಲ್ಲದೆ ರಕ್ತದ ಕೊರತೆಯಿಂದ ಅವನಿಗೆ ಅವನ ಜೀವಕ್ಕೆ ವಿಪತ್ತು ಒದಗಬಾರದು ಅನ್ನುವಂತಹ ಕಾರಣವನ್ನು ಇಟ್ಟುಕೊಂಡು ಈ ಒಂದು ರಕ್ತದಾನ ಶಿಬಿರವನ್ನು ಸಂಘಟಿಸುವಂತಹ ಕೆಲಸವನ್ನ ಸಿದ್ದಿಕ್ ಮಂಜೇಶ್ವರರವರ ನೇತೃತ್ವದಲ್ಲಿ ಸುಮಾರು 9 ವರ್ಷಗಳ ಹಿಂದೆ ಸ್ಥಾಪಿತವಾದಂತಹ ಈ ಒಂದು ಸಂಸ್ಥೆ ಇವತ್ತು ದಾಖಲೆಯ 350ನೇ ರಕ್ತದಾನ ಶಿಬಿರವನ್ನ ಈ ಒಂದು ವಂಡರ್ ಸಿಟಿಯಲ್ಲಿ ನಡೆಸ್ತಾ ಇದೆ. 350 ಅನ್ನುವಂತಹ ಈ ಒಂದು ಸಂಖ್ಯೆಯನ್ನ ನಾವು ಗಮನಿಸುವಾಗ ಬಹಳ ಅಭಿಮಾನವಾಗ್ತದೆ. ಯಾಕೆಂತ ಹೇಳಿದ್ರೆ
ಪ್ರಸ್ತುತ ಸಮಾಜದಲ್ಲಿ ಒಂದೆರಡು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದು ಅಂತ ಹೇಳಿದರೆ ಅದು ಬಹಳಷ್ಟು ಕ್ಲಿಷ್ಟಕರವಾದಂತಹ ವಿಚಾರ. ಸರ್ಕಾರ 10ನೇ ಕ್ಲಾಸ್ ಸಮಾಜ ವಿಜ್ಞಾನ ಪಾಠ ಬೂಕುಡ್ದು ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಪಾಠ ದೆತ್ತುಪಾಡ್ದು ಗುರುಕುಲಿಗೆ ಬುಕ್ಕಾರಿನ ತತ್ವ ಸಿದ್ಧಾಂತ ಪಾಲಕರಿಗೆ ಅಪಮಾನ ಮಲ್ತಿನ ಬಗಿಟ್ಟು ಅಂಗಾರೆ ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಕೈತಲು ಮಾಮಲ್ಲ ಪ್ರತಿಭಟನೆ ನಡೆತ್ತದೆ. ಸರ್ಕಾರ 10ನೇ ಕ್ಲಾಸ್ ಸಮಾಜ ವಿಜ್ಞಾನ ಪಾಠ ಬುಕ್ಕುಡ್ದು ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಪಾಠ ದೆತ್ತುಪಾಡ್ದು ಗುರುಕುಲಿಗೆ ಬುಕ್ಕಾರಿನ ತತ್ವ ಸಿದ್ಧಾಂತ ಪಾಲಕರಿಗೆ ಅಪಮಾನ ಮಲ್ತಿನ ಬಗಿಟ್ಟು ಅಂಗಾರೆ ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಕೈತಲು ಮಾಮಲ್ಲ ಪ್ರತಿಭಟನೆ ನಡೆತ್ತದೆ. ಬೆಳ್ತಂಗಡಿ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಬೊಕ್ಕ ಬೆಳ್ತಂಗಡಿ ತಾಲೂಕುದ ಮಾತಾ ಬಿರುವೇರೆ ಸಂಗೊಲಿನ ಒಟ್ಟು ಸೇರಿಗಡೆ ಈ ಪ್ರತಿಭಟನೆ ದೀದಿತ್ತೇರು. ನಾರಾಯಣ ಗುರು ವಿಚಾರ ವೇದಿಕೆದ ರಾಜ್ಯ ಗುರು ಕಾರ್ಯರು ಸತ್ಯಜಿತ್ ಸುರತ್ಕಲ್ ಮುಖ್ಯ ದಿಕ್ಷೂಚಿ ಭಾಷಣ ಮಲ್ಪೆರೆ ಪಾಲ್ದೆ ತುಂಡಿರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಆಡಳಿತ ಮಂಡಳಿ ಕೋಶಾಧಿಕಾರಿ ವಕೀಲರು ಆರ್ ಪದ್ಮರಾಜ್ ಪ್ರಧಾನ ಭಾಷಣ ಮಲ್ತೇರು. ದುಂಬುದ ಶಾಸಕರು ವಸಂತ ಬಂಗೇರ, ಕಾಂಗ್ರೆಸ್ ಪಕ್ಷದ ರಕ್ಷಿತ್ ಶಿವರಾಮ್, ಬೆಳ್ತಂಗಡಿ ಯುವ ಬಿಲ್ಲವ ವೇದಿಕೆದ ಪ್ರಧಾನ ಕಾರ್ಯಂತರು ಜಯವಿಕ್ರಮ್ ಕಲ್ಲಾಪ್, ನಿತೀಶ್ ಪಾಲ್ದೆ ತುಂಡೇರು. ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಹಿಡಿದು ಬೆಳ್ತಂಗಡಿ ತಾಲೂಕು ಆಫೀಸ್ಗೆ ಹೋದು ತಹಸೀಲ್ದಾರ್ಗೆ ಭಿನ್ನೈತೊನ್ನ ಓಲೆ ಕೊರಿಯರು. ನಮಗೆ ನ್ಯಾಯ ಕೊಡಿಸಬೇಕು ಅಂತ ನಮಗೆ ಗೌರವ ಅನಿಸಿದೆ. ಈ ತಾಲೂಕು ಆಫೀಸು ಏಕಸ್ವಾಮಿ ಸ್ವಾಮಿಯಿಂದ ವಾ ಸಮಾಜನಿಗೆ ಒಂದು ಅಸ್ತಿತ್ವವನ್ನು ಕೊಡ್ಕೊಂಡು ವಾ ಸಮಾಜದ ಪುನರ್ ಬಂದಿದ್ದನ್ನು ಬದುಕೊಂಡುಲ್ಲಾರೆ ಆ ಸಮಾಜಕ್ಕೆ ಅಪಮಾನ ಮಲ್ಪನ ಅನ್ಯಾಯ ಮಲ್ಪನ ಅದನ್ನು ಗೊತ್ತುಂಟ ನೆನಪು ನಾವು ಜನ್ಮ ಕೊಡ್ತಿನ ಅಪ್ಪನ ಮಿತ್ತೆ ನಮ್ಮ ಕೈ ಬಾಡ್ಲಕ್ಕೆ ಯೋಚನೆ ಮಲ್ಪು ನಮ್ಮ ಪುಟದ ಬುಲೆಯ ಸಮಾಜಕ್ಕೆ ಅಪಮಾನ ಮಲ್ಪನು ಗುರುಗಳಿಗೆ ಅಪಮಾನ ಅನ್ನಗಲ್ಲ ಕೂಡ ಸಮರ್ಥನೆ ಮಲ್ಪರ ಬಿದ್ದಣ್ಣಂದು ಬಂದಾಗ ಸಮಾಜನ ಬುಡಪನ ಬೇಲೆ ಅವತ್ತು ಉನ್ನತ ಸಮಾಜನ ಬುಡಪನ ಬೇಲೆ ಬೆಳ್ತಂಗಡಿ ತಾಲೂಕುಗಳ ವ್ಯವಸ್ಥಿತವಾದ ಸಮಾಜನ ದೊಂಕುನ ಸಮಾಜನ ಬುಡಪನ ಬೇಲೆ ಒಂದುಂಡು ಐದ ಪಕ್ಕದಿಗೂ ನೇರಿದ್ದಲ್ಲ ಸುರಲಕ್ಕಾತರ ಸ್ವಾಮಿ ಪಾಡ್ಯನತ ಪಾಡ ಬೇಡ್ಸಬಿಡು ಪಾಡ್ಲವೇನು ತಾಕತ್ತಿತ್ತುಂಡ ವ್ಯವಸ್ಥಿತವಾದ ತಾಲೂಕು ಸಂಘ ಇರ್ತದೆ, ಪ್ರತಿಯೊಂದು ಗ್ರಾಮ ಸಮಿತಿ ಇರ್ತದೆ. ಆ ಗ್ರಾಮ ಸಮಿತಿಯ ಮುಖಾಂತರ ಸಮಾಜದ ಏಳಿಗೆಗೆ ಯೋಚನೆಯಲ್ಲೂ ಚಿಂತನೆಲ್ಲ ಆವನ್ನುಂಡ ನಿಗಳಿಗೆ 27 ಸೆನ್ಸ್ ಕಾಗು ಕೊರ್ಪೆ 27 ಲಕ್ಷ ಅನುದಾನ ಕೊರ್ಪೆ ಇವರು ಕೂಡ ಬೇಕಲ್ಲ ಸಮಿತಿ ಮಲ್ಪಲೆ ಇವರು ಸಂಘವನ್ನು ಕಟ್ಟಲೆ ಬಂದಿದ್ದು ಪೋವಂದಿನಿ ಗ್ರಾಮದಡಿ ಸಮಾಜವನ್ನು ಪುಡಪರಂಚಿನ ಬೇಲ ಅವ ಒಂದಪ್ಪನು ಬದುಕು ಸಾಲಿ ಅವ್ಯಾನಿಕಲ ವ್ಯವಸ್ಥೆಯನ್ನು ಮಲ್ತು ಕೊರಬಿಡು ಅವ್ಯಾ ಎಲ್ಲ ತಿರೊಟ್ಲಿಕ್ಕೆ ಮಿತ್ತುಕೊಳ್ಳೋದು ಕುಳ್ಳಾಡೋದು ಕಲ್ಪಾದಿನಿ ಆ ತತ್ವನ ಸಿದ್ಧಾಂತ ಬದಲು ಬೈದಿನ ಕೊಲೆಗಳು ನಿಕಲ್ಲ ಕಾಸಿ ಎಂಗಿಲೆಗೆ ಬರ್ಚಿ ಕಾಸು ಕೊರತೆ ಸಮಾಜನ ಮಂಗೆ ಮಲ್ಪನ ಸಮಾಜನ ಪುಡಪರಂಚಿನ ಸಮಾಜ ನಾಶ ಮಲ್ಪನ ಪ್ರಯತ್ನ ಮಲ್ಪಚ್ಚಿ ಬಂದ್ಬಿಟ್ಟು ಆ ಬಂದ್ಬಿಡಕ್ಲಾಗಲ್ಲ ಆ ಪ್ರಯತ್ನ ಮಲ್ಪರಕ್ಲಾಗಲ್ಲ ಎಚ್ಚರಿಕೆಯನ್ನು ಕೊಡೋದು ಸರಕಾರ ಕುರಾನ್ ಸತ್ಯ ಎಂತ ಎಚ್ಚರಿಕೆಯನ್ನು ಕೊಡೋದಿಲ್ಲ. ಗುರುಕುಲನ ಪಾಠ ಒಂದು ಸಮಾಜ ವಿದ್ಯಾರ ಪುಸ್ತಕಗಳು ಬರ್ಪಿರಲೆ ಮಟ್ಟ ಈ ಹೋರಾಟ ಮುಂದುವರಿಯುಂಡು. ಈ ಸಮಾಜಕ್ಕೂ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಪುದರಡೆ ನಿಗಮದ ರಚನಾ ಬೇಡೆ ಮುಟ್ಟಲೆ ಹೋರಾಟ ಮುಂದುವರಿಯುಂಡು. ಬೋಲೋ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿ ಕಿ, ಬೋಲೋ ಭಾರತ್ ಮಾತಾ ಕಿ. ಏನು ಇಲ್ಲಿರುವಂತಹ ಹಿಂದುಳಿದ ವರ್ಗದವರಿಗೆ ನಾರಾಯಣ ಗುರುಗಳ ಅನುಯಾಯಿಗಳಿಗೆ ಯಾರು ಕೇಳುವವರು ಇಲ್ವೋ ಅಂತ ನೀವು ತಿಳ್ಕೊಂಡಿದ್ದೀರಾ? ನಿನ್ನೆ ಮೊನ್ನೆ ನಾನು ನೋಡ್ತೇವೆ ಬೆಳ್ತಂಗಡಿಯಲ್ಲಿ ಒಂದು ಕಾರ್ಯಕ್ರಮ ಆಯ್ತು ಅಂತ. ಈ ಬೆಳ್ತಂಗಡಿಯ ನಮ್ಮ ಸಮಾಜದ ಎಲ್ಲ ಪ್ರಮುಖರು ಅವರನ್ನು ಎಲ್ಲರನ್ನು ಕೂರಿಸಿ ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ಅಲ್ಲಿ ಈ ಒಂದು ಪ್ರತಿಭಟನೆ ನಡೆಯುವಂತಹ ನಿರ್ಧಾರವನ್ನು ಮಾಡ್ತೇವೆ. ನಿರ್ಧಾರ ಮಾಡಿದ ನಂತರ ನಿನ್ನೆ ವಾಟ್ಸಪ್ನಲ್ಲಿ ಕೆಲವೊಂದು ಮೆಸೇಜ್ಗಳು ಹರಿದಾಡ್ತಿದೆ ಅಂತ ಹೇಳಿದ್ರು. ನಾನು ನೋಡಿದೆ, ಯಾಕೆ ಸ್ವಾಮಿ ನಿಮಗೆ ನೇರವಾಗಿ ಬಂದನ್ನು ನಮ್ಮನ್ನು ಎದುರಿಸುವಂತಹ ಶಕ್ತಿ ನಿಮಗಿಲ್ವಾ? ಈ ತರ ಕದ್ದು ಮುಚ್ಚಿ ಈ ಸಮಾಜನ ಒಡೆಯುವಂತ ಕೆಲಸಕ್ಕೆ ನೀವು ಕೈ ಹಾಕ್ತಾ ಇದ್ದೀರಾ? ನಿಮಗೆ ತಾಕತ್ತಿದ್ರೆ ಬನ್ನಿ, ನೇರವಾಗಿ ಬಂದು ನಿಂತು ಮಾತಾಡಿ, ನಾವು ಉತ್ತರ ಕೊಡ್ತೇವೆ ನಿಮಗೆ.
ಹಿಂದುಳಿದವರನ್ನು ತುಳಿಯುವಂತಹ ಕೆಲಸವನ್ನು ನೀವು ಮಾಡಲಿಕ್ಕೆ ಹೊರಟಿದ್ದೀರಿ. ಅಂದು ಬ್ರಹ್ಮಶ್ರೀ ನಾರಾಯಣಗರಿಗೂ ಗುರುಗಳು ಇಲ್ಲಂತ ಇದ್ದೆ ನಾವು ಇವತ್ತು ಕೂಡ ಹಿಂದುಳಿದವರಾಗಿ ಇರಬೇಕಿತ್ತು. ದೇವಸ್ಥಾನಕ್ಕೆ ಪ್ರವೇಶ ಇರಲಿಲ್ಲ. ಆ ಸಮಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಯಾರತ್ತನ್ನು ಸಂಘರ್ಷಕ್ಕೆ ಇಳಿಲಿಲ್ಲ. ಅತ್ಯಂತ ಶಾಂತಿಯುತವಾಗಿ ಅವರನ್ನು ಭೇಟಿಯಾದಂತಹ ಸಮಾಜದ ಮುಖಂಡರಲ್ಲಿ ನಾವು ಯಾರಲ್ಲಿಯೂ ಸಂಘರ್ಷಕ್ಕೆ ಇಳಿಯುವುದು ಬೇಡ, ನಾವೇ ಈ ದೇವಸ್ಥಾನಗಳನ್ನು ಕಟ್ಟುವ, ನಾವೇ ಅದರಲ್ಲಿ ಪೂಜಿಸುವ ಅಂತ ಹೇಳಿದ್ರು. ಈ ಒಂದು ಕ್ರಾಂತಿ ಅದೆಷ್ಟೋ ದೇವಸ್ಥಾನಗಳ ನಿರ್ಮಾಣವಾದವು. ಎಲ್ಲ ಹಿಂದುಳಿದ ವರ್ಗದವರಿಗೆ ದೇವಸ್ಥಾನಕ್ಕೆ ಮುಕ್ತವಾಗಿ ಪ್ರವೇಶಿಸುವಂತ ಪೂಜಿಸುವಂತ ಅವಕಾಶ ಸಿಕ್ತು. ಆದ್ರೆ ನೀವೀಗ ಇದು ನಾರಾಯಣ ಗುರುಗಳ ಹೆಸರುಗಳನ್ನು ಇನ್ನು ಮುಂದಕ್ಕೆ ಇಟ್ಕೊಂಡು ಹೋದ್ರೆ ಖಂಡಿತವಾದ ನಮಗೆ ಏಳಿಗೆ ಇಲ್ಲ ಅಂತ ನಿಮಗೀಗ ಮನವರಿಕೆ ಆಗಿದೆ. ಅದಕ್ಕೋಸ್ಕರ ನೀವು ಈಗ ನಾರಾಯಣ ಗುರುಗಳ ಪಟ್ಟಿ ಅವರ ವಿಚಾರಧಾರೆಗಳು ಏನಿದೆ ಅದನ್ನು ಅಲ್ಲೇ ಮುಚ್ಚುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮಗೆ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ, ಇದು ಆರಂಭ ಮಾತ್ರ. ನೀವು ಈ ಕೂಡಲೇ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿಯೇ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಠ್ಯ ಇರಬೇಕು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IMA ಕುಳ್ಳದ ನಿಲೇಟ್ ಐತರ IMA ಸಭಾಂಗಣಡು ವೈದ್ಯರ್ನ ದಿನಾಚರಣೆ ಆಚರಣೆ ಮಲ್ತಿದ್ದೇರು. ಸಮಾಜಗೂ ದಿಂಜ ಸೇವೆ ಸಂದಾಯನ ಡಾಕ್ಟರ್ ಡೆನ್ಸಿಲ್ ಪಿಂಟೋ, JN ಭಟ್, ಡಾಕ್ಟರ್ MC ಸುವರ್ಣ ಮುಕುಲಿಗೆ ತಮ್ಮನದ ಮರ್ಯಾದೆ ಮಲ್ತೇರು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IMA ಕುಳ್ಳದ ನಿಲೇಟ್ ಐತರ IMA ಸಭಾಂಗಣಡು ವೈದ್ಯರ್ನ ದಿನಾಚರಣೆ ಬೊಕ್ಕ ತಮ್ಮನದ ಮರ್ಯಾದೆ ಲೇಸ ಆಚರಣೆ ಮಲ್ತಿದ್ದೇರು. IMA ಕುಡ್ಲದ ಗುರುಕಾರ್ಯರು ಡಾಕ್ಟರ್ ಸತ್ಯಮೂರ್ತಿ ಐತಾಳ ಗುರುಕಾರ್ಮೇಡ್ ನಡಪಾಯಿನ ಲೇಸಡು ಸಮಾಜಗೂ ದಿಂಜ ಸೇವೆ ಸಂದಾಯನ ಡಾಕ್ಟರ್ ಡೆನ್ಸಿಲ್ ಪಿಂಟೋ, JN ಭಟ್, ಡಾಕ್ಟರ್ MC ಸುವರ್ಣ ಮುಕ್ಲೆಗ್ ತಮ್ಮನದ ಮರ್ಯಾದೆ ಮಲ್ತೇರು. ನಿಟ್ಟೆ ವಿಶ್ವವಿದ್ಯಾನಿಲಯದ ಜತೆಕುಲಾಧಿಪತಿ ಡಾಕ್ಟರ್ ಶಾಂತರಾಮ್ ಶೆಟ್ಟಿ, KMC ಡೀನ್ ಡಾಕ್ಟರ್ ಉನ್ನಿಕೃಷ್ಣನ್, IMA ಕೋಶಾಧಿಕಾರಿ ಡಾಕ್ಟರ್ K ಭಟ್ ಸಂಕಬೇತ್ಲೆ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾಕ್ಟರ್ ಅಣ್ಣಯ್ಯ ಕುಲಾರ್, ರಾಜ್ಯ ಸಂಘದ ಡಾಕ್ಟರ್ KR ಕಾಮತ್, IMA ಟ್ರಸ್ಟ್ ಗುರುಕಾರ್ಯರು ಡಾಕ್ಟರ್ ದಿವಾಕರ್ ರಾವ್, IMA ಕಾರ್ಯಂತರಿ ಡಾಕ್ಟರ್ ಸದಾನಂದ ಪೂಜಾರಿ, ಡಾಕ್ಟರ್ ಅಭಯ ತಾರನಾಥ ಕಾಮತ್, ಡಾಕ್ಟರ್ ಗೌರವ್ ಗೊಮೆ ಪಾಲ್ದೆ ತುಂಡಿರು. ಡಾಕ್ಟರ್ ಸುನೀಲ್ ಜತ್ತಣ್ಣ ಬೊಕ್ಕ ಡಾಕ್ಟರ್ ಸೌಮ್ಯ ಕಾರ್ಯಕ್ರಮ ಸುಧಾರ್ಥ ಕುರಿಯರು. May I joined NIMHANS as a PG in psychiatry. ದೇಶದ ಅಪ್ಪೆ ಬೇರು ಕೃಷಿ ಬೊಕ ಋಷಿಯಿಂದ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಪಂತೇರು. ಒಡಿಯೂರು ಗ್ರಾಮೋತ್ಸವ ಲೆಕ್ಕೋಡು ಸಂಸ್ಥಾನದ ಬನಾರಿ ಸಾಗೋಲಿ ಭೂಮಿಡೆ ಐತರ ಕೆಸರಡೊಂಜಿ ದಿನ ಗೊಬ್ಬದ ಕೂಟ ಉದಿಪನ ಮಲ್ತದ ಅರ ಆಶೀರ್ವಚನ ಕೊರಿಯರು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಜನ್ಮದಿನೋತ್ಸವ ಗ್ರಾಮೋತ್ಸವ ಸಮಿತಿದ ನಿಲೆಟ್ ಒಡಿಯೂರು ಸಂಸ್ಥಾನದ ಬನಾರಿ ಸಾಗೋಲಿ ಕಂಡೋಡು ಐತರ ಕೆಸರಡೊಂಜಿ ದಿನ ಗೊಬ್ಬದ ಕೂಟ ಆಚರಣೆ ಮಲ್ತಿದ್ದೇರು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಕೆಸರ ಕಂಡೋಗು ಪೇರು ಮೈತದ ಗೊಬ್ಬದ ಕೂಟಗೂ ಚಾಲನೆ ಕೊರಿಯರು. ಸಾಧ್ವಿ ಮಾತಾನಂದಮಯಿ ಜನ್ಮದಿನೋತ್ಸವ ಗ್ರಾಮೋತ್ಸವ ಸಮಿತಿ ಗುರುಕಾರ್ಯರು ದುಂಬುದ ಶಾಸಕರು ಪದ್ಮನಾಭ ಕೊಟ್ಟಾರಿ ಬೊಕ್ಕ ಸದಸ್ಯರು ಬಿನ್ನೇರು ಮಾತಾ ಕಂಡಗು ಪೇರು ಮೈತೇರು. ಸಭಾಲೇಸರು ಯಶವಂತ ವಿಟ್ಲ ಎದುಕೊಂಡಿರು. ಗೊಬ್ಬದ ಕೂಟದ ಸಭಾಲೇಸನು ಸ್ವಾಮೀಜಿ ತುಡರ್ ಬೊಳ್ಪು ಪೊತ್ತಾದು ಉದಿಪನ ಮಲ್ತೇರು. ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊರ್ದು ದೇಶದ ಅಪ್ಪೆ ಬೇರು ಕೃಷಿ ಬೊಕ್ಕ ಋಷಿ ನಂಕ್ ಕೃಷಿಲ ಬೋಡು ಐತ ಒಟ್ಟುಗ ಅಧ್ಯಾತ್ಮಲ ಬೋಡು ನುಪ್ಪು ನರಮಾಣ್ಯಗ ಅಗತ್ಯ ಆಂಡ ಅರಿಬಾರು ತಯಾರು ಮಲಪುನಿನ ಮಾತ ಮರತೊಂದುಲ್ಲ. ತಗ್ಗಂಡುಗು ಮೂಜಿಬುಲೆ ಪನ್ಪುನ ಪಾತೆರ ಉಂಡು. ತಗ್ಗದ್ನ ಕಂಡುಡು ಮೂಜಿಬುಲೆ ಮಲ್ಪೊಲಿ ಆಂಡ ಬೊಟ್ಟು ಕಂಡುಡು ಆಪುನ ಒಂಜೇ ಬುಲೆ ಅಂಚಿನಿ ನಮಲ ತಗ್ಗನ ಕಂಡ ಆವಡುಂದು ಸ್ವಾಮೀಜಿ ಬಂಡಿರು.
ಗ್ರಾಮೋತ್ಸವ ಸಮಿತಿದ ಕಾರ್ಯಗುರ್ಕಾರ್ಯರು ಲೋಕನಾಥ ಶೆಟ್ಟಿ, ಕೋಶಾಧಿಕಾರಿ ಸುರೇಶ್ ರೈ, ಒಡಿಯೂರು ಗ್ರಾಮ ವಿಕಾಸ ಕೇಂದ್ರದ ಯೋಜನಾ ನಿರ್ದೇಶಕರು ಕಿರಣ್ ಕುಮಾರ್, ಕನ್ಯಾನ ಕರೋಪಾಡಿ ಸಮಿತಿದ ರಘು ಶೆಟ್ಟಿ ಬೊಕ್ಕ ರಘುನಾಥ ಶೆಟ್ಟಿ, ಧರ್ಮಪ್ರಸಾದ್ ರೈ, ಲಿಂಗಪ್ಪಗೌಡ, ಅಶೋಕ್ ಕುಮಾರ್ ಪಾಲ್ದೆ ತುಂಡಿರು. ಒಡಿಯೂರು, ಕನ್ಯಾನ, ಬನಾರಿ ಸುತ್ತಮುತ್ತದ ಜೋಕುಲು, ಮಲ್ಲಕಲು, ಕೆಸರಡೊಂಜಿ ಗೊಬ್ಬುದ ಕೂಟೋಡು ಪಾಲ್ದೆ ತುಂಡಿರು. ದೇಶದ ಅಪ್ಪೆ ಬೇರು ಅಂದು ಬಂಡ ಅವು ಕೃಷಿ ಬೊಕ್ಕ ಋಷಿ. ಆಧ್ಯಾತ್ಮದ ಬದುಕು ಮಲ್ಪಡುಂದಾಂಡ ಶರೀರ ಒರಿಯೋಡುಂದಾಂಡ ಐಟ್ ಕೋಶಗಳು ಜಾಗೃತಿ ಆವಡುಂದಾಂಡ ಅನ್ನದ ಅಗತ್ಯತೆ ಉಂಡು. ಆರಂಭನೆ ಆತನೇ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂದು ಪಂಚಕೋಶಗಳೇನ ವಿಶೇಷತೆಯನ್ನು ಪಂಪೇರಿ. ಮನುಷ್ಯಗೆ ಬೋಡ್ತನೇ ಅನ್ನ ಅಂತ ಇತ್ತೆ ನಮ್ಮ ಮಾತ ಮರತೊಂದು ಪುಣ್ಯ ಐನೇ ಇತ್ತೆ ಮಾತ ಮರತೊಂದುಲ್ಲ ಐನು. ಈ ಅರಿಬಾರು ಓಳು ಆಪುಣೊಂದೇ ಗೊತ್ತಿಜ್ಜಿ ಅಡೆ ಮುಟ್ಟ ನಮ ಎತ್ತದ ನಮ್ಮ ಕಾಲಿ ಮಾತ ಬರಡು 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 ಅಂತ ನಾಡೊಂದುಪ್ಪ ತೂವೊಂದುಪ್ಪ. ನಮ್ಮ ಮನ್ಪಣ ಏನ ಮೂಲ ಕೆಲಸವನ್ನು ನಮ್ಮ ಮರತೊಂದುಲ್ಲ. ನೆಲ್ಲೊಂಜಿ ಪಾತೆರ ಉಂಡು ತಗ್ಗಂಡೋಗು ಮೂಜು ಬುಳೆ ಎಂದೊಂಜಿ ಪಾತೆರ ಉಂಡು. ತಗ್ಗಂಡೋಗು ಮೂಜು ಬುಳೆ ಅಪ್ಪಗ ಮೂಜು ಬುಳೆ ದೆಪ್ಪಡು ನನ್ನ ಎಂಚಿನ ಕಂಡ ಬೋಡು ತಗ್ಗದನ ಒಂತ ಕಂಡಗಳು ಬೋಡು ಬೊಟ್ಟುಡು ನಂಗೆ ಒಂಜಿ ಬುಳೆ ದೆಪ್ಪೊಳಿ ಆತೆ ಅಂಡ ತಗ್ಗನ ಕಂಡೋಡು ಮೂಜು ಬುಳೆ ದೆಪ್ಪರೆ ಸಾಧ್ಯತೆ ಉಂಡು. ನಮಲ ಒಂಜಾತು ನಮಕ್ಕೊಂಜಿ ಪಾಠ ಇಟ್ಟುಂಡು. ನಮಲ ತಗ್ಗನ ಕಂಡನೇ ಆವಡು ಸಮಾಜದ ಎಡ್ಡೆಗೆ ಬೋಡದು ನಮಲ ತಗ್ಗನ ಕಂಡನೇ ಆವಡು ದಾಯನ್ ಕೆಂಡ ಎಡ್ಡೆ ಮೂಜು ಬುಳೆ ದೆಪ್ಪರೆಗಾಪು. ಇನಿ ವಿಶೇಷವಾದ ಕಂಡದ ಬಗ್ಗೆ ನಮ್ಮ ಪಾತೆರ್ನಾಗ ನಮಗೆ ಹೆಚ್ಚ ಬುಳೆ ಹೆಚ್ಚದೆ ಪೊಳಿದು ನಮ್ಮ ತೂಪುನಗ್ಲಾತ ರಾಸಾಯನಿಕವಾದ ವಸ್ತುಗಳೇನು ಪಾಡದು ಮಣ್ಣಲ ಆಲ ಒಂದುಂಡು ಜನಕ್ಕುಳ್ಳ ಆಲ ಒಂದುಳ್ಳೇರು ಅವ ಪರಿವರ್ತನೆ ಓಲಾವಡು ರಾಸಾಯನಿಕ ಮುಕ್ತವಾಯಿನಂಚಿನ ಒಂಜಿ ಮಣ್ಣಾವಡು ರಾಸಾಯನಿಕ ಮುಕ್ತವಾಯಿನಂಚಿನ ಕೃಷಿ ಬುಳೆವಾರ ಆವಡು ಅವಾಗ ಆರೋಗ್ಯಪೂರ್ಣವಾಯಿನ ಸಮಾಜ ನಿರ್ಮಾಣ ಆಯ್ರೆ ಸಾಧ್ಯತೆ ಉಂಟು. ಜನಕ್ಕಳ ಆರೋಗ್ಯವನ್ನು ಕಾಪಾಡುಂದಾಂಡ ಆಹಾರವನ್ನು ಆತೆ ರೀತಿದು ಕಾತುಂಡು. ನಮ್ಮ ಸರಿಯಾದ ರೀತಿದ ಆಹಾರ ಸರಿಯಾದ ರೀತಿದ ವಿಹಾರ ಒಟ್ಟಾರೆ ನಮ್ಮ ಬದುಕು ಪೋಂದುಂಡು ಆತೆ ಅಂಚಾರೆಗೆ ಬಲ್ಲಿ ಅವು ಐಕೊಂಜಿ ರೀತಿ ರಿವಾಜು ಒಂದುಂಡು ಒಂಜಿ ನೀತಿ ನಿಯಮಗಳು ಉಂಡು ಐಕೊಂಜಿ ಸಂಸ್ಕಾರಗಳುಂಡು. ಆ ಮೂಲಕವಾದ ನಮ್ಮ ಬದುಕು ನಡತ್ತಂಡ ಎತ್ತು ನಡೆಗೆ ನಂಗೆ ಎತ್ತೊಳಿ ನಮ್ಮ ಬದುಕದ ಉದ್ದೇಶನೇ ಅವೇ. ಆರಾರ್ದ್ರೆ ಮಹಾನಕ್ಷತ್ರದ ಅಕೆರೆ ದಿನ ಅಂಗಾರಿ ಬೊಕ್ಕ ದುಮ್ನಾನಿ ಸೋಮವಾರ ರಾತ್ರಿ ಭಾರಿ ಬರ್ಸ ಬೈದಿಂಡು. ಉಳ್ಳಾಲ ತಾಲೂಕುದ ಪಾಕ ಕಡೆಟ್ ಬೊಲ್ಲ ತಮಿಳ್ದಿಂಡು ಪಾಕ ಇಲ್ಲಿಲೆಗ್ ನೀರು ಪೊಗ್ಗುದುಂಡು. ಉಡುಪಿ ಜಿಲ್ಲೆಡ್ಲ ಬರ್ಸ ಜೋರಾದಿತ್ತದು ಜನಕ್ಲೆಗ್ ಸಂಚಾರ ಭಾರಿ ಕಷ್ಟ ಆದಿತ್ತುಂಡು.
ಕುಂದಾಪುರ, ಮುಲ್ಕಿ, ಪಡ್ಡೆದ್ರ, ಕಾಪು, ಬ್ರಹ್ಮಾವರ, ಹೆಬ್ರಿ, ಕಾರ್ಲಾ, ಬಜಗೋಳಿ, ಮಾಳ, ನಾರಾವಿ ಇಂಚ ಹೆಚ್ಚಿನ ಕಡೆಟ್ ಬರ್ಸ ದೊರಿದು ಬೈದಿದೆ. ಅರಾರ್ದ್ರೆ ಮಹಾ ನಕ್ಷತ್ರದ ಅಕೇರಿದ ದಿನ ಅಂಗಾರೆ ಬೊಕ್ಕ ದುಮ್ಮುನಾನಿ ಸೋಮವಾರ ರಾತ್ರಿ ಭಾರಿ ಬರ್ಸ ಬೈದಿಂಡು. ಉಳ್ಳಾಲ ತಾಲೂಕದ ಪಾಕ ಕಡೆಟ್ ಬೊಲ್ಲ ತಮೇಲ್ದಿಂಡು. ಕೆಲವು ಜಾಗೆಲು ಸುದಿತಂಚ ಅದು ಪೋತ ಪಾಕ ಇಲಿಲೆಗ್ ನೀರು ಪೊಗ್ಗುದುಂಡು. ತಲಪಾಡಿ, ದೇವಿಪುರ, ಕೋಟೆಕಾರ್, ವೈದ್ಯನಾಥ ನಗರ ಇಂಚಿತ್ತಿ ಪಾಕ ಕಡೆಟ್ ಇಲ್ಲುಲು ಬೊಕ್ಕ ಮಾರ್ಗೊಲು ನೀರಿಡು ಸುತ್ತುವರಿದನು. ಮಾಡೂರು ಕೈತಲು ಕರೆಂಟ್ ಲೈನ್ದ ಮಿತ್ತು ಮರ ಬುಡ್ದು ಬೀರಿ ದೇರ್ಲಕಟ್ಟೆ ಮಾರ್ಗದ ಸಂಚಾರ ಬಂದ್ ಆದಿತ್ತನು. ಕರೆಂಟ್ಲ ಕೈ ಕೊಡ್ದಿತ್ತಂಡು. ಸೋಮೇಶ್ವರ ಒರಂಬಕ್ಕಿದ್ದು ಸುತ್ತಮುತ್ತ ಬೊಲ್ಲ ದಿಂಜಿದನು. 21 ವರ್ಷದ ಬೊಕ್ಕ ಸುರೂತ ಸರ್ತಿ ದೇವಿಪುರ ಮಾರ್ಗ ಮುರ್ಕುದುಂಡು. ಬಿನ್ನೇರು ಬಂದಿದ್ದಾರೆ. ಇತ್ತೆ ಕೊಡುವ ಮುಖ್ಯಾಂಶಗಳು. ಆರಾರ್ದ್ರೆ ಮುಗಿಯರಾನಗ ದೊರಿದು ಬತ್ತಿನ ಬರ್ಸ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೆಡ್ ದಿನ ಆರೆಂಜ್ ಅಲರ್ಟ್. ರಾಮಮಂದಿರ ಕಟ್ಟಣವು ಮಾತ್ರ ಕನಾತ್ ರಾಮರಾಜ್ಯ ಕಟ್ಟಣ ಕನ. ಕುಡ್ಲದ ಕಲ್ಕುಲ ಪ್ರತಿಷ್ಠಾನದ ಗುರುವಂದನ ಸೌಲಭ್ಯ ರಲಿಸಿದೆ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿ. ಸರ್ಕಾರ 10ನೇ ಕ್ಲಾಸ್ ಪಾಠ ಕುರಿತು ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಪಾಠ ದೆತ್ತುಪಾಡ್ನೆಗೆ ಭಾರಿ ವಿರೋಧ. ಬೆಳ್ತಂಗಡಿ ಶ್ರೀ ಗುರು ನಾರಾಯಣ ಸ್ವಾಮಿ ಸೇವಾ ಸಂಘದ ನಿರತೆ ಪ್ರತಿಭಟನೆ. ಒಡಿಯೂರು ಸಂಸ್ಥಾನದ ಬನಾರಿ ಸಾಗುಲಿ ಭೂಮಿಡು ಕೆಸರು ಕಂಡಡೊಂಜಿ ದಿನ. ದೇಶದ ಅಪ್ಪೆ ಬೇರು ಕೃಷಿ ಬೊಕ್ಕ ಋಷಿ ಶ್ರೀ ಗುರುದೇವಾನಂದ ಸ್ವಾಮಿ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ಲಾತ್ ಸುದ್ದಿ ಬೊಕ್ಕ ಮನರಂಜನೆಗ ತೂಂದಿಪ್ಲೆ ನಮ್ಮ ಕುಡ್ಲ 24/7 ಸೊಳ್ಮೇಲು.